ಶರಗಳನ್ನು ಅರ್ಜುನ ಕತ್ತರಿಸುವುದಿಲ್ಲ. ಅವನ ಬಾಣಗಳನ್ನು ಮಧ್ಯ ಮಾರ್ಗದಲ್ಲಿ ನಾನು ತುಂಡರಿಸಿದ್ದೇನೆ. ಯಾಕವನ ಮೈಗೆ ನಾಟುವುದಿಲ್ಲ? ಸಾರಥಿಯ ಚಾಕಚಕ್ಯತೆ. ಸಾರಥಿಯು ಮಹಾರಥ ಈ ರೀತಿಯಿಂದ ರಕ್ಷಿಸುತ್ತಿರುವನಿ. ಹೇಳಿದ್ದವನು ಹಾಗೆಯೇ ಇರಲಿ. ಪಾಂಡವರನ್ನು ಆಯುಧಗಳಾಗಿ ಬಳಸುತ್ತೇನೆ. ಆಯುಧವನ್ನು ಯಾವನು ಹಿಡಿದುಕೊಂಡಿರ್ತಾನೆ ಅವನಲ್ಲಿ ಹೋರಾಟವಲ್ಲದೆ ಆಯುಧಗಳಲ್ಲಿ ಏಕೆ ಯುದ್ಧ? ಪರಶುರಾಮ ದತ್ತವಾದ ಈ ದಿವ್ಯ ಶರ ರತ್ನವನ್ನು ಹರಿಯ ಹಣೆಗೆ ಗುರಿಯಿಟ್ಟು ಕಲಾಪಿಸುತ್ತೇನೆ. ನನ್ನ ಪಾಡಿಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಬಂಗಾರದ ಹಿಡಿಕೆಯೆಂದೊಪ್ಪುವ ಬಾಣವೊಂದು ನನ್ನ ನೊಸಲನ್ನು ಭೇದಿಸಿದಲ್ಲ. ರಕ್ತ ಸುರಿಯುತ್ತಾ ಇದೆ. ಜಿನುಗುವ ರಕ್ತವನ್ನು ಎಡಗೈಯಲ್ಲಿ ಒತ್ತಿ ಹಿಡಿದಿದ್ದೇನೆ. ಯಾರು ಈ ಹೇಯ ಕೃತ್ಯವನ್ನು ಮಾಡಿದವರು ಎಂದು ನೋಡಿದರೆ ಭೀಷ್ಮ ಶಿಕ್ಷಿಸದೆ ಬಿಡುತ್ತೇನೆಯೇ? ಚಕ್ರವನ್ನು ಹರಿಯುವುದು ಮುಗಲು ಚತುರ್ದಶ ಭುವನ ತಲ್ಲಣಿದಳು. ಶಿಕ್ಷಿಸದ ಬಿಡಲಾರೆ. ನನ್ನನ್ನು ತಡೆಯಬಲ್ಲವರಾರು? ಬ್ರಹ್ಮನೇ, ರುದ್ರನೇ, ಯಮನೇ, ದಿಕ್ಪತಿಗಳೇ, ಯಾರು ತಡೆದರೂ ಲೆಕ್ಕಿಸಲಾರೆ. ವಾಘೆಗಳನ್ನು ಬಿಸುಡಿದ್ದೇನೆ. ಚಕ್ರವನ್ನು ಕೈಗೆತ್ತಿಕೊಂಡಿದ್ದೇನೆ. ರಥದಿಂದ ತುಂಬಿಕೊಟ್ಟೇನೆ. ಎರಡು ಬಲ ಬೆರಗಾಗಿ ಇನ್ನೆರಡು ಬಲ ಬೆರಗಾಗಿ ಕಳ್ಮುಚ್ಚಿರನು ಭೀಷ್ಮನು ಬೆದರಿ. ಭೀಷ್ಮನು ಬೆದರಿ ರಥದಲ್ಲಿ ನಡೆತರು ದುರಿತವನ ತಾವಾಗ್ತಿ. ದುರಿತವನ ತಾವಾಗ್ತಿ ಲಕ್ಷ್ಮೀವರ ಮುಕುಂದ ಮುರಾರಿ. ಲಕ್ಷ್ಮೀ ಮುಕುಂದ ಮುರಾರಿ ಜಯ ಜಯ ವಿನುತಿರಗಿ. ಜಯ ಜಯ ಎನ್ನುತ್ತಿರಗಿ ಮಗುಳೆದ್ದಚ್ಯುತನ ಮೃದುಕರವ ಬಿಡಿದ ಶ್ರೀ ಮನೋಗರ ಸ್ವಾಮಿ ಪರಾಕು.
ಪ್ರೇಮಗಳು ಎಲ್ಲ